ದುಂಬೆ ಚುನಾವಣೆ ದುಂಬೆ ಬೈತಾರೆ ಅಪ್ರಕಾರವಾದ ದೇವರ ಸಂಜ್ಞಾನಗಳು ಗುರಿ ಜಿಜ್ಜಿಯ ಪ್ರಸಾದ್ ಅವರ ದೇವರ ಸಂಪೂರ್ಣ ಸಿಂಪತ್ತೊಂದು ಅಂಜನೆ ಭಾಷೆಗೆ ಊಲ ಲೋಪವರಂತಲಕ ಕಾಲಗಾರು ನಿಮ್ಮ ನಿಖಲಗಾಡಿನ ಅಥವಾ ಆಯರೊಂಡ ಊರ ನೆರವೇರಿಸಾದುಕೊಂಡು ಮಿತ್ರ ವಿಶೇಷನ ಅನುಗ್ರಹಿಸಿಕೊಂಡು ಕೀರ್ತಿಯನ್ನು ಅನುಗ್ರಹಿಸಿಕೊಂಡು ದಕ್ಷಿಣ ಕಾಪಾಡಲು ನೀತಿ ಮಹಾಗರ್ಭ ಶಾಸ್ತ್ರ ದೇವರೇ ಉಮಾವೇಶ್ವರ ದೇವರು ಮಹಟ್ಟ ದೇವರನವರ ಮಿಜಿತಿ ಗ್ರಾಮದ ದೇವರು ಈರಿನ ಮಿಜಿತಿ ದೈವ ದೇವರಂಜನೆ ನಾಗದೇವರ ಜನ ಪ್ರಾತ ಮಂಗಲ ಮುಖಾರ ಮಂತ್ರ ಸೂದನ ಮಂಗಲಂ ದೇವಕಿ ಪುತ್ರಮಂಗಲಂ ತಡತುಜಾ ಅರಿಷ್ಟಾವೃಕ್ಷಂದುರಿತಾನ್ವಯಾನಿಜ ಶಾಂತರದತ್ತು ಗ್ರಹ ಕುರುವಂತು ಮಂಗಲಂ ಮಹಟ್ಟ ದೇವರ ಬಾದಾರಕ್ಕೆ ಗೋವಿಂದಾರಿ ಗೋವಿಂದ. ಉದ್ಘಾಟನೆ ವಿಜಯೋತ್ಸವ ನಿರ್ವಿಘ್ನವಾದ ಸಾವಿರ ಕಾರ್ಯಕರ್ತರು ಆಶೀರ್ವಾದ ಕೆಲವು ಕೆಲಸಗಳು ಮಾತಾಡೋದು ಪೂರ ರೀತಿಯಿಂದ ವಾರಿ ಸಾಧುಕೊಂಡು ಮಿತ್ತು ವಿಷಯಸ್ಥನ ಸನ್ಮಂಗಲ ಅನುಗ್ರಹ ಬರ್ತಿದ್ದಲ್ಲ మన సోషైటీ సాధుಕೊಂಡು కీర్తిదావర విరపణ కీర్తి ఆ దేవత సంతాన మహాగణ దేవర మాతారక గోవిందారి గోవింద శాస్త్ర దేవర మాతారక గోవిందారి గోవింద మహేశ్వర దేవర మాతారక గోవింద మహట్టు దేవర మాతారక గోవిందారి గోవింద సిద్ధేశ్వర అమ్మనవర మాతారక గోవిందారి గోవింద. ವಿಶೇಷವಾದ ನಮ್ಮ ದೇಶರು ನರೇಂದ್ರ ಮೋದಿಜಿನ ಮುಂದಾಳುತ್ತರು 303 ಸೀಟ್ ಬರ್ತದೆ. ಭಾರತೀಯ ಜನತಾ ಪಾರ್ಟಿಗೆ ಸ್ಪಷ್ಟ ಬಹುಮತವಿದೆ. ಐತ ಒಟ್ಟಿಗೆ ಎಂಡೆಗಳ 50 ಸೀಟ್ ಬರ್ತದೆ. 350 ಜಾಸ್ತಿ ಸೀಟ್ ತೆತ್ತದೆ. ಇಡೀ ಜಗತ್ತಿಗೆ ಮಾದರಿ ಆಪಿನ ರೈತರು ನರೇಂದ್ರ ಮೋದಿಜಿ ಪ್ರತಿಜ್ಞಾ ಸ್ವೀಕಾರ ಮಾಡಿದ್ದಾರೆ. ನಮ್ಮ ಸಂಸದರ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ನಮ್ಮ ಮಾತಾ ಎಕ್ಸ್ಪೆಕ್ಟ್ ಮನ್ಪಂದನಾಥ್ ನಮ್ಮ ಅಂದಾಜು 1.2 ಲಕ್ಷ ಓಟು ಗೆಲ್ಪೇರಿನ ಲೆಕ್ಕಾಚಾರ ಇತ್ತಂದ್ರೆ ಆಂಡ ದೇವರನ ಲೀಲೆನೇ ಬೇತೆ, ಜನಕ್ಲಿನ ಆಶೀರ್ವಾದನೇ ಬೇತೆ. ಇಡೀ ಭಾರತೀಯ ಜನತಾ ಪಾರ್ಟಿದ ಕಾರ್ಯಕರ್ತ ಬಂಧುಗಳ ನಿರಂತರವಾದ ಹೋರಾಟ ಮತದಾರ ಬಂಧುಗಳು ನಳಿನನ್ನ ಆಶೀರ್ವಾದ ಮಂತನೆಟ್ಟು 2,74,000 ಓಟು ಗೆಲ್ತದೆ ದಾಖಲೆ ಮಂತೇರಿ. ಇನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಕಾರ್ಣಿಕದ ದೇವರಾಯನಂಚಿನ ಮಂಜುನಾಡಿ ದೇವಸ್ಥಾನಡು ನಮ್ಮ ವಿಜಯೋತ್ಸವದ ಉದ್ಘಾಟನೆ ಮನ್ಪರಿಂದ ನಿಘಂಟು ಮಂತದಲ್ಲಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು, ದೇವಸ್ಥಾನದ ಪುರೋಹಿತರು, ದೇವಸ್ಥಾನದ ಮ್ಯಾನೇಜ್ಮೆಂಟ್ ಕಮಿಟಿದಕ್ಲು, ನಮ್ಮ ಕ್ಷೇತ್ರ ಸಮಿತಿದ ಮಾತಾ ಪದಾಧಿಕಾರಿ ಬಂಧುಗಳು, ನಮ್ಮ ಹಿರಿಯಕಲು, ನಮ್ಮ ಜನಪ್ರತಿನಿಧಿಗಳು, ನಿರಂತರವಾದ ಜನಸಂಘದ ಇಡೆಮುಟ್ಟ ಬೆಂತಿನಂಚಿನ ಹಿರಿಯಕಲು, ಭಾರತೀಯ ಜನತಾ ಪಾರ್ಟಿದ ದೇವದುರ್ಲಭ ಕಾರ್ಯಕರ್ತ ಬಂಧುಗಳು ಐತ ಒಟ್ಟಿಗೆ ಈ ಊರದ ನಾಗರಿಕ ಬಂಧುಗಳು ಶ್ರದ್ಧೆದ ಅಪ್ಪೆನಾಕಲು ವಿಶೇಷವಾದ ಬೈದಿನಂಚಿನ ಮೋದಿಜಿನ ಅಭಿಮಾನಿಗಳು, ನಳಿನಣ್ಣನ ಅಭಿಮಾನಿಗಳು ಐತ ಒಟ್ಟಿಗೆ ಮಾಧ್ಯಮ ಮಿತ್ರರು ಭಾರಿ ಶೋಕುರಿತೆ ಉದ್ಘಾಟನೆ ಆಂಡು ಈ ಉದ್ಘಾಟನೆಗೆ ಬೈದಿನಾಕ್ಲಿಗೆ ಮಾತ್ರ ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾದ ನಿಕ್ಲಿಗೆ ಅಭಿನಂದನೆ ಮಂತೊಂದು ಈ ಕಾರ್ಯಕ್ರಮ ದೇವರನ ಆಶೀರ್ವಾದರು ದಾಲ ವಿಘ್ನ ಇಜ್ಜಂದ ಭಾರಿ ಪೊರ್ಲು ನಡಪಡು
ನಳಿನನ್ನೇ ಫಸ್ಟ್ ಸತಿ 43,000 ಓಟು ಗೆಲ್ತಾರೆ. ರಡ್ನೆ 1,43,000 ಓಟು ಗೆಲ್ತಾರೆ. ಈ ಸತಿ 2,74,000 ಜನರ ಓಟು ಗೆಲ್ತಾರೆ. ಅರ್ನ 6 ಮಂತಿನಂಚಿನ ಬೇಲೆ ನಿರಂತರವಾದ ಕಾರ್ಯಕರ್ತರ ಒಟ್ಟಿಗೆ ಇತ್ತಿನಂಚಿನ ಆ ಭಾರಿ ಮುಟ್ಟದ ಸಂಬಂಧ ರಾತ್ರಿ ಬಗೆಯಲ್ಲಿ BJPಗೆ ಬರೆದು ಹೋರಾಟ, ಆ ಕಾರ್ಯಕರ್ತರ ಒಟ್ಟಿಗೆ ಕಾರ್ಯಕರ್ತನ ಕಷ್ಟಕ್ಕೂ ಸ್ಪಂದನೆ, ನಿರಂತರವಾದ ಅರ್ನ ಕ್ಷೇತ್ರದ ಹೋರಾಟ ಆಯ್ತು. ಒಟ್ಟಿಗೆ 14,000 ಕೋಟಿ ರೂಪಾಯಿ ಕೇಂದ್ರದ ಇಡಕೊಂಡದ್ದು ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರವನ್ನು ಅಭಿವೃದ್ಧಿ ಪಥಡು ಕೊಂಡೋದು ಬಾಕಿವರಿನ ಬೇಲೆಲ್ಲ ತಕ್ಷಣ ಐನ ಮುಗಿಪ ಪನ್ಮುನ ವಾಗ್ದಾನ ಕೊಡ್ತೇವೆ. ಸಾವಿರಾರು ಕಾರ್ಯಕರ್ತರು ನಿರಂತರವಾದ ಅರ್ನ ಪಿರವಡುಲ್ಲೇರು. ಅರೆಗೆ ದೇವೇರು ನಾನಾತ್ ಶಕ್ತಿನ ಕೊರಡು, ಅರೆಗೆ ದೇವೇರು ನಾನಾತ್ ಶಕ್ತಿ ಕೊಡ್ದು ಮಂಗಳೂರು ಲೋಕಸಭಾ ಕ್ಷೇತ್ರನು ದೇಶದ ನಂಬರ್ 1 ಕ್ಷೇತ್ರ ಮನ್ಪೆರ ಪ್ರಯತ್ನ ಮಂತೊಂದುಲ್ಲೇರು. ಆಯ್ತು ಒಟ್ಟಿಗೆ ಕರ್ನಾಟಕ ರಾಜ್ಯರು ನಂಬರ್ 1 ಸಂಸದರಾದ, ದೇಶರು ನಂಬರ್ 2 ಸಂಸದರಾದ ಆಯ್ಕೆ ಅರ್ನ ನಿರಂತರವಾದ ಹೋರಾಟಲ ಕಾರ್ಯಕರ್ತ ಬಂಧುಲಿನ ಶ್ರಮಲ ಪಂಡದು ಹಿರಿಯಗಳು ಪಂಡಿಲೆಕ್ಕನೆ ಸತ್ಯಪಾತ್ಯರ ಇನಿ ಉದ್ಘಾಟನೆ ಆಯ್ನಂಚಿನ ಈ ನಮ್ಮ ವಿಜಯೋತ್ಸವ ಲಾಸ್ಟಿಗೆ ಮುಗಿನ ಮುಟ್ಟಲ ದಾಲ ವಿಘ್ನ ಬರಂದೆ ಎಡೆ ರೀತಿಯಲ್ಲಿ ನಡಪಡ ಬಂದು ದೇವರೊಂಜಿ ಪ್ರಾರ್ಥನೆ ಸ್ಟಾರ್ಟ್ ಆಯ್ನಂಚಿನ ವಿಜಯೋತ್ಸವ ಮಂಜಿನಾಡಿ ಹಿಡ್ದು ನೇರವಾದ ನರಿಂಗಾನ ಪೋಪುಂಡು. ನರಿಂಗಾನ ಹಿಡ್ದು ಅವಳು ಅಲ್ತ ಕಾರ್ಯಕರ್ತರ ತೆಗೆದು ಅಲ್ತರ್ದು ವೀರಮಾರುತಿ ಹೋದು ಪೂಜೆ ಆದ ಅಲ್ತ ನೇರವಾದ ಕೈರಂಗಲ ಪೋಪುಂಡು. ಕೈರಂಗಲ ಹಿಡ್ದು ನಮ್ಮ ಶಾರದಾ ಗಣಪತಿ ವಿದ್ಯಾಲಯದ ಎದುರು ಉಂಟದು ಅಲ್ತದ್ದು ನಮ್ಮ ಪೂಪಾಡಿಕಲ್ಲು ಬಾಲೆಪಣಿತ ಪೂಪಾಡಿಕಲ್ಲು ಸನ್ನಿಧಿ ಕಾರ್ಯಕರ್ತರ ಉಂತಿದ್ದಾರೆ. ಅವಳು ಅಕ್ಲೇಟ ಪಾತ್ರದ ನೇರವಾದ ಕುರ್ನಾಡ ಪ್ರವೇಶ ಆಪುಂಡು. ಕುರ್ನಾಡದು ಅವಳು ವಿಜಯೋತ್ಸವ ಆದ ನೇರವಾದ ಈರಾ ಶ್ರೀ ಸೋಮನಾಥ ದೇವರನ್ನ ಕೈತಾರೆ ಪೋದು ಅಲ್ತರದ್ದು ನೇರವಾದ ಸಜಿಪ್ಪ ನಡು ಸಜಿಪ್ಪ ಪಡು ಚೇಲೂರು ಬೋಲಿಯಾರಿಗೆ 1 ಗಂಟೆಗೆ ಬೋದು ಎತ್ತುಂಡು. 1 ಗಂಟೆಗೆ ಸಾವಿರಾರು ಕಾರ್ಯಕರ್ತರ ಒಟ್ಟಿಗೆ ಒಣಸದ ವ್ಯವಸ್ಥೆ ಉಂಡು. ಒಣಸ ಮಾತ ಆದ ಅಲ್ತ 1:45 ಗಂಟೆಗೆ ಕುರ್ನಾಡ ಗ್ರಾಮ ಬರ್ತದೆ. ಕುರ್ನಾಡದ ಪಜೀರಿ ಕಂಬಳಪದ ಸುದರ್ಶನ ನಗರ ಬರ್ತದೆ. ಬೊಕ್ಕ ರಡ್ಡರೆ ಗಂಟೆದವಳೆ ಕೋಣಾಜೆ ಶಕ್ತಿ ಕೇಂದ್ರ ಪ್ರವೇಶ ಆಪುಂಡು. ಅಲ್ತದ ಕೋಣಾಜೆ ಬತ್ತನ ನೇರವಾದ ಪಾವೂರಿಗೆ ಹೋದು ಇನ್ನೋಳಿ ಸೋಮನಾಥ ದೇವರ ನಾಡೆ ಹೋದು ಅಲ್ತರ್ದು ಹರೇಕಲ ಹೋದು ಹರೇಕಲರ್ದು ಅಮ್ಲಮೊಗರು ಹೋದು ಅಮ್ಲಮೊಗರದು 300 ಹೋದು 300 ದೇರ್ಲಕಟ್ಟೆ ಬರ್ತದೆ. ದೇರ್ಲಕಟ್ಟೆದ ಅಸೆಗೋಲಿ ಬರ್ತದೆ. ಲಾಸ್ಟ್ ಕೋಣಾಜೆಡೆ ಸಮಾರೋಪ ಆಯರಂಡು. ಸಾವಿರಾರು ಕಾರ್ಯಕರ್ತರು ಇತ್ತನೇ ಸೇರಿದೇರಿ. ಅವಳು ಕಾರ್ಯಕರ್ತರು ಒಂದು ಪೇರು ಪಿದಂಡ ಕಾರ್ಯಕರ್ತರ ಉತ್ಸಾಹ ತುಣಗ ನಿಜವಾದ ಭಾರಿ ಖುಷಿ ಆಪುಂಡು. ಈತೊಂಜಿ ಪೊರ್ಲುರು ಈತೊಂಜಿ ಶೋಕುಡು ಈತೊಂಜಿ ಗೌಜಿರು ಆ ನಲಿನ ನನ್ನ ಪ್ರೀತಿ ಏತುಂಡು ನಂಗೆ ಮಾತ ತೋಜುಂಡು. ಅವೇ ರೀತಿಯ ಕಾರ್ಯಕ್ರಮ ಯಶಸ್ವಿ ಅವರೊಂದು ದೇವರ ಪ್ರಾರ್ಥನೆ. ಪ್ರಧಾನಮಂತ್ರಿ ಆಗಬೇಕು, ಈ ದೇಶ ಜಗದ್ವಂದಿ ಆಗಬೇಕು, ಅದರ ಮುಖಾಂತರ ಜಗತ್ತಿನಲ್ಲಿ ಭಾರತ ಎತ್ತರಕ್ಕೆ ಇರಬೇಕು ಅನ್ನುವಂಥ ಅಭಿಮಾನದಿಂದ ಈ ಬಾರಿ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ನರೇಂದ್ರ ಮೋದಿ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಗೆ ಜನ ಆಶೀರ್ವಾದ ಮಾಡಿದ್ದಾರೆ. ಈ ಜಿಲ್ಲೆಯಲ್ಲಿ 3ನೇ ಬಾರಿಗೆ ನನಗೆ ಆಶೀರ್ವಾದ ಮಾಡೋದ್ರ ಮುಖಾಂತರ ಜನತೆ ಭಾರತೀಯ ಜನತಾ ಪಾರ್ಟಿಯನ್ನು ಮತ್ತೊಮ್ಮೆ ಈ ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿ ಗೆಲುವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಹಿಂದಿನ ಎಲ್ಲ ಇತಿಹಾಸಗಳನ್ನು ಮೆರೆಸಿ ಈ ಬಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಹುಮತವನ್ನು ಇಲ್ಲಿಯ ಜನ ನಮಗೆ ಕೊಟ್ಟಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಇವತ್ತು ಕಾರ್ಯಕರ್ತರ ಉತ್ಸಾಹ ಪ್ರೇರಣೆ ಇದೊಂದು ವಿಜಯ, ಕಾರ್ಯಕರ್ತರ ವಿಜಯ. ಹಾಗಾಗಿ ಕಾರ್ಯಕರ್ತರ ಉತ್ಸಾಹಕ್ಕೆ ತಣ್ಣೀರೆರಚಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ವಿಜಯೋತ್ಸವವನ್ನು ಮಾಡ್ತಾಯಿದ್ದೇವೆ. ಇದು ಕಾರ್ಯಕರ್ತರ ಉತ್ಸವ ಹೊರತು ಇದು ಯಾವುದೋ ನರೇಂದ್ರ ಮೋದಿ ನಳಿನ್ ಕುಮಾರ್ ಕಟೀಲ್ ಅಥವಾ ಯಾವುದೋ ಒಂದು ಇದಲ್ಲ, ವ್ಯಕ್ತಿ ಪೂಜೆ ಅಲ್ಲ. ಇದು ಸಿದ್ಧಾಂತ ಮತ್ತು ತತ್ವದ ಆಧಾರದಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತರಿಗೆ ಪ್ರೇರಣೆ ಕೊಡಬೇಕು. ಅದರ ಜೊತೆಯಲ್ಲಿ ಕಾರ್ಯಕರ್ತರ ಜೊತೆಯಲ್ಲಿ ಗ್ರಾಮಗಳಿಗೆ ತೆರಳಿ ಮತದಾರ ಏನು ಆಶೀರ್ವಾದ ಮಾಡಿದ್ದಾನೆ ಅವನ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡಿ ಅವನಿಗೆ ಧನ್ಯವಾದವನ್ನು ಅರ್ಪಿಸಬೇಕು ಅಂತೇಳಿ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಮಂಗಳೂರು ಕ್ಷೇತ್ರದಲ್ಲಿ ನಾವು ಯಾತ್ರೆಯನ್ನು ಮಾಡ್ತಾ ಇದ್ದೇವೆ. ಇದರ ಮುಖಾಂತರ ನಮಗೆ ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಭಾವನೆಗಳಿಗೆ ಮತದಾರರ ಆಶೀರ್ವಾದಗಳಿಗೆ ಮತ್ತೊಮ್ಮೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಇದರ ಮುಖಾಂತರ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಇವತ್ತು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 2ನೇ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ತನ್ನ ಕ್ಯಾಬಿನೆಟ್ ರಚನೆ ಆದಮೇಲೆ ಈ ದೇಶದ 10 ಒಳ್ಳೆಯ ಯೋಚನೆಗಳನ್ನು ಅನುಷ್ಠಾನಗೊಳಿಸುವುದಾಗಿ ಉಲ್ಲೇಖವನ್ನು ಮಾಡಿದ್ದಾರೆ. ಈ ವರ್ಷ ಭಾರತಕ್ಕೆ ಒಳಿತಾಗುವ ಈ 5 ವರ್ಷದ ಅವಧಿಯಲ್ಲಿ ಭಾರತ ಜಗದ್ವಂದಿ ಆಗುವಂಥ ಕಾಲಘಟ್ಟವನ್ನು ನಿರೀಕ್ಷೆಯಲ್ಲಿ ಜನ ಆಶೀರ್ವಾದ ಮಾಡಿದರೆ ಆ ಜನ ಆಶೀರ್ವಾದಕ್ಕೆ ಭಗವಂತನ ಅನುಗ್ರಹ ಇರಲಿ ಅಂತ ದೇವರಲ್ಲಿ ಪ್ರಾರ್ಥನೆ.
ವಾಸ್ತವಾಂಶಗಳು ಮಾತಾಡಿದಾಗ ಥರ ಸಹಿಸ್ಕೊಳಕ್ಕಾಗಲ್ಲ, ಡೈಜೆಸ್ಟ್ ಆಗಲ್ಲ. ನಿಂದ ಅಂದ್ರು ಅದಕ್ಕೆ ನಿಂತ್ಕೊಂಡೆ, ಆದ ಕಾರಣ ಸೈಲೆಂಟ್ ಆಗಿದ್ದೀನಿ. ಅದೇನೋ ಮಾಡ್ಕೊಂಡೆ ಎಡವಟ್ಟು ನೀನು, ಮರ್ಯಾದೆ ಇದ್ರೆ ಬಿಡ್ತೀನಿ ನಾನು. ಅನಿಲ್ ಕುಮಾರ್ ಕಟೀಲ್ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಭಾರತ್ ಮಾತಾಗೆ, ಭಾರತೀಯ ಜನತಾ ಪಾರ್ಟಿಗೆ.
ಮೋದಿ ಕಾಲ್ ಅಂತ ಅಂಜೆ ಬರೋ ಕಾಲ್ ಅಂತ ಎಲ್ಲಿಗಪ್ಪ ಓ ನಿಖಿಲ್ ಇದ್ರ ಬಲ್ಲ ಓಯ್ ಹಾಂ
बोलो भारत माता की जय, नलिन कुमार कटील की जय, नरेंद्र मोदी की जय। ಕೇಳಲಿಕ್ಕೆ ರೋಡು ನೋಡ ಅಂತ ಬಂದೀನಿ, ನಮ್ಮ ತಾತನಷ್ಟೆಯನ್ನೇ ನಿಮಗೆ ಬರ್ದೇ ಬರ್ತೀನಿ. Manoj.
ವಿಶೇಷವಾದ ಉದ್ಘಾಟನೆ ಆಯ್ನಂಚಿನ ನಮ್ಮ ನಳಿನ್ ಕುಮಾರ್ ಕಟೀಲ್ನ ವಿಜಯೋತ್ಸವ ಶೋಭಾಯಾತ್ರೆ ಮಂಜುನಾಡಿ ದೇವಸ್ಥಾನಡು ದೇವರಿನ ಪೂಜೆ ಮಲ್ತದೆ, ಪ್ರಸಾದತೆ ತಂದು ಹಿರಿಯಕ್ಕಲು ಮಾತ್ರ ಪ್ರಾರ್ಥನೆ ಮಂತದೆ. ತಾರೈ ದರ್ತದಾಯಿ ಬೊಕ್ಕ ಸಾವಿರಾರು ಕಾರ್ಯಕರ್ತರೊಟ್ಟಿಗೆ ವಿಜಯ ಘೋಷದೊಟ್ಟಿಗೆ ನರೇಂದ್ರ ಮೋದಿಜಿ ಕಿ ಜೈ, ಭಾರತ್ ಮಾತಾ ಕಿ ಜೈ ಪಂಡೊಂದು ನರಿಂಗಾನ ಮಂಜುನಾಡಿರ್ದೆ ನರಿಂಗಾನಡ್ದೆ ಕೈರಂಗಲಡ್ದೆ ಕುರ್ನಾಡರ್ದೆ ಈರಾಡ್ದೆ ಸಜಿಪ ನಡುಡ್ದು ಸಜಿಪ ಪಡುಡ್ದು ಚೇಲೂರು ಬೋಲಿಯಾರಡ್ದೆ ಕುರ್ನಾಡರ್ದೆ ಪಜೀರಡ್ದೆ ಪಾವೂರಡ್ದು ಹರೇಕಲಡ್ದೆ ಅಮ್ಲಮಗರ್ದು ಮುನ್ನೂರಡ್ದು ಬೆಲ್ಮಾಡ್ದು ದೇರ್ಲಘಟ್ಟ ಆಯಿ ಬೊಕ್ಕ ಅಸೈಗೊಲ್ಲ ಅಂತಿಮವಾದ ಸಮಾರಂಭ ಕೋಣಾಜೆ ಮಹಾಶಕ್ತಿ ಕೇಂದ್ರದ ಕೇಂದ್ರ ಸ್ಥಾನಮಾನಂಚಿನ ಕೋಣಾಜೆಗೆ ಬರ್ತದೆ. ಸಾವಿರಾರು ಕಾರ್ಯಕರ್ತರನ್ನ ನಿರೀಕ್ಷೆದಲಕ ನಮ್ಮ ಮಾತೇನಲ್ಲ
1 ಲಕ್ಷ ಗೆಲ್ಪುರೆ 2 ಲಕ್ಷ ಗೆಲ್ಪುರೆ ಪಂಡದೆ ನಮ್ಮ ಮಾತ ಅಂದಾಜು ಮಂತೊಂದು ಇಪ್ಪನಂಚಿನ ಪೊರ್ತರು ದೇವರನ ಲೀಲನೆ ಬೇತೆ ಕಾರ್ಯಕರ್ತರನ ನಿರಂತರವಾಯಿನ ಹೋರಾಟ ನಿರಂತರವಾಯಿನ ಶ್ರಮ ಅಕ್ಲನ ಬೆಗರಿನ ಭೂಮಿಗೆ ನೆತ್ತರಲೆಕ್ಕ ಪಾಡಿದೆ ರಾತ್ರಿನ ಪಗೆಲ ಮಂತಿದೆ ಕಾಂಡೆಲ ಮಧ್ಯಾಹ್ನ ಕೇವಲ ನೀರು ಪಡೆದಿಲ್ಲ ಆ ಕಾರ್ಯಕರ್ತರ ಪಂಚಿನಂಚಿನ ಶ್ರಮದಾದೆ ನಳಿನ್ ಕುಮಾರ್ ಕಟೀಲ್ 6 ನಂಗೆ ಎಕ್ಸ್ಪೆಕ್ಟ್ ಮನ್ಪಂದಿನ 2,74,000 ಓಟು ಗೆಲ್ಲದೆ ಇತಿಹಾಸ ರಚನೆ ಮಂತೇರಿ ಆ ಋಣನು ಆ ರೀತಿ ಸಂದಾವಣಿ ಬಂದದೆ ಆ ರೀತಿ ಬಂದ್ರೆ ಯಾನು ಆ ರೀತಿ ಈ ಕಾರ್ಯಕರ್ತ ಬಂದಲೇನ ಋಣ ಸಂದಾವಳಿ ಗೆಲ್ಪೇರ್ನೆ ಬಣ್ಣ ಅಂದ ಲೆಕ್ಕಾಚಾರ ಇತ್ತು ನಾನು ಲಕ್ಷಾಂತರ ಓಟದ ನಡುದು ಗೆಲ್ಪದು ಏನ ನೀನು ಕಾಂಡಿಡ್ದೆ ಕತ್ತಲ ಮುಟ್ಟ ಸಾವಿರ ಕಾರ್ಯಕರ್ತರು ಈತೊಂಜಿ ಪ್ರೀತಿರಿ ಈತೊಂಜಿ ಪೊರ್ಲುಡು ಈತೊಂಜಿ ಗೌಜಿಡಿ ಗ್ರಾಮ ಕೊಡಲು ಆ ಕಾರ್ಯಕರ್ತರ ಋಣ ಸಂದಾವಣಂಚಿನ ಇಂದು ಕೊರಿಯದತ್ತ ವಿಶೇಷವಾದ ನರೇಂದ್ರ ಮೋದಿಜಿ ಆ ಕೊಂಡೈದಿನ ಯೋಜನೆಯಲ್ಲಿ ಅವು ಫಲಪ್ರದವಾದ ದಕ್ಷಿಣ ಕನ್ನಡದ ಮೂಲೆ ಎನ್ಮ ಕ್ಷೇತ್ರೋಡ್ಲ ಕೊಂಡತ್ತದೆ ತಳಾಮಠದ ಕಾರ್ಯಕರ್ತರಿಗೆ ಎತ್ತವನಂಜಿನ ಬೇಲವಂತಿದ್ದೇವೆ ಏತ ನಮ್ಮ ವಿರೋಧಿಲಿ ನಳಿನನ್ನ ವಿರುದ್ಧವಾದ ವಾಟ್ಸಪ್ ಫೇಸ್ಬುಕ್ ಬರೆಯಿರಿ ನಮ್ಮ ಕಾರ್ಯಕರ್ತರ ಬೇನೇನು ತಿಂದಿದೆ ಇಲೆಕ್ಷನ್ ಅಕ್ಲಿಗೆ ಸರಿಯಾದ ಉತ್ತರ ಇಂಚ ಕೊರಿಯನ್ನ ಲಕ್ಷ ಓಟು ಗೆಲ್ಪದೆ ನಳಿನನ್ನೇ ಹೆಂಚಿನ ಶಕ್ತಿ ನಳಿನನ್ನೇ ಎತ್ತು ಬೇಲ ಮಂತಿದೆ ಕರ್ನಾಟಕ ನಂಬರ್ 1 ಸಂಸದರ ಇಂಚ ಆತಿದೆ ದೇಶದ ನಂಬರ್ 2 ಸಂಸದರ ಇಂಚ ಆತಿರಂದೆ ತೋಜಾದ ಕೊರಿಯರು ನಮ್ಮ ನಮ್ಮ ನಮ್ಮಿನಂಜಿನ ದೇವರ ಪ್ರಾರ್ಥನೆ ನಮ್ಮ ಗುರು ಹಿರಿಯರ ಪ್ರಾರ್ಥನೆ ಜನಸಂಘದಿಂದ ನಿರಂತರವಾದ ಬೇಲ ಮಂತೊಂದಿತ್ತಿನಂಜಿನ ಹಿರಿಯಕರನ ಆಶೀರ್ವಾದರು ನಳಿನನ್ನಗೆ ಆರೋಗ್ಯ ಕೊರಡೆ ನಾನಾತರ ಬೇಲ ಮನ್ಪುನಂಜಿನ ಶಕ್ತಿನ ಕೊರಡೆ ನರೇಂದ್ರ ಮೋದಿಜಿ ಕೋರ್ಪುನಂಜಿನ ಎಡ್ಡೆಡ್ಡೆ ಯೋಜನೆಯಲ್ಲಿ ನಮ್ಮ ಇಲ್ಲಡೆ ಮುಟ್ಟವನಂಜಿನ ಬೇರೆ ನೂದು ಮನ್ಪೇರು ನಾನದ ಪಾತ್ರ ಅರೆಬಾಯಿಡೆ ಕೇಣುಂಗ ಕಾಂಡಿನಿಂದ ನಿರಂತರವಾದ ಕಾರ್ಯಕರ್ತರ ಸಂಪರ್ಕ ಮಾದ ಕಾರ್ಯಕರ್ತರು ಈ ಕೊಂಚ ಪೊರ್ಲು ಅವಳ ಸೋಮವಾರದ ವಾರದ ನಡುಟಾದ ಸಾವಿರ ಕಾರ್ಯಕರ್ತರು ಬರ್ತದೆ ಈತೊಂಜಿ ಶೋಕಡು ಈತೊಂಜಿ ಪೊರ್ಲುಡು ವಿಜಯೋತ್ಸವ ಯಶಸ್ವಿ ಮಂತೇರಿ ನಿಮಗೆ ವಿಶೇಷವಾದ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪರವಾದ ಐತ ಒಟ್ಟಿಗೆ ಮಂಗಳೂರು ವಿಧಾನಸಭಾ ಕ್ಷೇತ್ರಡು ಈ ಸತಿ 25,000 ಕಾಂಗ್ರೆಸ್ ಲೀಡ್ ಹಾಕೊಂಡು ಬಂದದೆ ವಿರೋಧ ಮಾಡಿದಾಗ ಬಂದೊಂದಿತ್ತೇರಿ ಆಂಡ 10,000 ಚಿಲ್ಲರೆ ಓಟುಗಳು ಮಾತ್ರ 11,000 ಎತ್ತಿದಂಡ ನಮ್ಮ ಪೋಸ್ಟಲ್ ಓಟ್ಲ 400 ಚಿಲ್ಲರೆ 3 ಲೀಡ್ ಬತ್ತ ನೀಡ್ತಾವ್ರ 10,742 ಲೀಡ್ ಒಂದು ಇತಿಹಾಸ 25,000 ಚಿಲ್ಲರೆ ಅಲ್ಪಸಂಖ್ಯಾತರು ಜಾಸ್ತಿ ಇತ್ತು ನಂಜಿನ ಮಂಗಳೂರು ವಿಧಾನಸಭಾ ಕ್ಷೇತ್ರಗಳ ನಿಕ್ಲನ ಪ್ರಯತ್ನ ನಿಕ್ಲನ ಶ್ರಮ ನಿಕ್ಲನ ಹೋರಾಟ ನಿರಂತರವಾಯಿನ ಜಾತಿ ಮತ ಭೇದ ಇಜ್ಜಂದೆ ಶ್ರೀಮಂತ ಬಡತನವನ್ನು ನಂತರ ಇಜ್ಜಂದೆ ಒಂಜಪ್ಪೆ ಜೋಗ್ಲ ಲೆಕ್ಕ ಭಾರತಾಮಿನ ಜೋಗುಲು ಪಂಪನ ಲೆಕ್ಕಾಚಾರರು ನರೇಂದ್ರ ಮೋದಿಜಿನ ಯೋಜನೆಯನ್ನು ಇಲ್ಲಿಲ್ಲಡೆ ಕೊಂಡದೆತ್ತಾಯಿ ನಡೆದವರ ನಮ್ಮ ನಳಿನನ್ನೇ 14,000 ಕೋಟಿ ರೂಪಾಯಿ ಕೇಂದ್ರ ಹಿಡಿದು ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರ ಕೊಂಡತ್ತಿದ್ದ ಅವರ ಆತ ಕಮ್ಮಿ ಲೀಡಕ್ಕೆ ಕೊರಿಯಲು ಸಾಧ್ಯ ಒಂದು ನಿಕ್ಲಿನ ಹೋರಾಟ ನಿಕ್ಲಿನ ಶ್ರಮ ನೆತ್ತರುಣನು ಮಂಗಳೂರು ವಿಧಾನಸಭಾ ಕ್ಷೇತ್ರ ವಾರೀತಿಲ್ಲ ಸಂದಾರಿಗೆ ಸಾಧ್ಯ ಇಚ್ಚೆಂದು ಗೊತ್ತುಂಡು ಆದ ನಾನು ನಳಿನನ್ನೇ ಕೊಂಡರ್ಪಣ ಯೋಜನೆ ಅನುದಾನ ಅಲ್ಲ ಪಂಡ ಬಂದಾಗ ಮಂಗಳೂರು ವಿಧಾನಸಭಾ ಕ್ಷೇತ್ರ ಜಾಸ್ತಿ ಕೊಡೋದು ಪಂಡರಾರು ಹಲ್ಲಿಗೆ ಗಲ್ಲಿಗೆ ಗ್ರಾಮದ ಕ್ಷೇತ್ರ ಕೊರಪ ಪಾಪ ಒಂಜಿ ದಿನ ಜೊತೆ ಪಾಯರು ಕಾಣ 4 ಗಂಟೆಗೆ ಲಕ್ಕ ನಾನು ರಾತ್ರಿ ಪದ್ರ ಹಾಡು 1-2 ಗಂಟೆ ಮುಟ್ಟಲ ಒಂಜಿ ತಿಕ್ಕುನ ಸಂಸದರ ಏರಿಂದ ಬಣ್ಣನಲ್ಲ ಅವು ಇಡೀ ನಮ್ಮ ಭಾರತ ದೇಶರು ನಳಿನನ್ನೇ ಹೊರತು ಬೇತೆಯ ಬೈಜಿ ಇನಿ ಮುಟ್ಟ ಇಜ್ಜಿ ನೆಡ್ತುಂಬದ ಸಂಸದರಿಗೆ ಒಂಜಿ ಕಾರ್ಯಕರ್ತ ತಿಕ್ಕೋಡು ನಾನು 2 ತಿಂಗಳು ಹೊರನ 2 ದಿನ ತಿಕ್ಕೇರು ಆನ ಅಧಿವೇಶನ ಇಜ್ಜನ ದಿನಟ್ಟು ನಂಗೆ ನಳಿನನ್ನೇ ತಿಕ್ಕೊಂಡಿತ್ತಿಲ್ಲಕ ಬೇತ ಸಂಸದರಲ್ಲಿ ತಿಕ್ಕೇರ ಸಾಧ್ಯ ಹೆಚ್ಚಿ ನಿರಂತರವಾದ ಕಾರ್ಯಕರ್ತರ ಸಂಪರ್ಕ ದೀನ ಹಿಡಿದವರ 2,74,000 ಓಟು ಗೆಲ್ತಾರೆ ವಿಶೇಷವಾದ ನಿಮಗೆ ಅಭಿನಂದನೆ ಸಲ್ಲಿಸೋದು ನಾನು ರಡ್ಡು ಪಾತ್ರ ನಮ್ಮ ಪ್ರೀತಿಯ ಸಂಸದರ ನಂಜಿನ ಗೌರವಾನ್ವಿತ ನಳಿನ್ ಕುಮಾರ್ ಕಟೀಲ್ ಅದು ಪಾತ್ರ ಒಂದೇ ಶ್ರೀರಾಮಚಂದ್ರ ಮಹಾರಾಜ್ की नरेंद्र मोदी जी की येडियूरप्पा की भारत माता की ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಜಗದ್ವಂದ್ಯ ಭಾರತ ಎದ್ದು ನಿಲ್ಲಬೇಕು.
ಜಗತ್ತಿನ ಎತ್ತರದಲ್ಲಿ ಭಾರತ ಕಾಣಬೇಕು ಅನ್ನುವಂಥ ಆಶೆ ಇದೆ. ಕಳೆದ 5 ವರ್ಷಗಳ ಕಾಲ ವಿಕಾಸದ ಮುಖಾಂತರವಾಗಿ ಭಾರತವನ್ನು ಪ್ರಕಾಶಿಸುವಂತೆ ಮಾಡಿರ್ತಕ್ಕಂಥ, ಜಗತ್ತಿನ ಎಲ್ಲ ದೇಶಗಳು ಭಾರತದ ಕಡೆಗೆ ದೃಷ್ಟಿ ಹಾಯಿಸುವಂತೆ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರೇ 2ನೇ ಬಾರಿಗೆ ಪ್ರಧಾನಮಂತ್ರಿಗಳಾಗಬೇಕು ಅನ್ನೋ ಆಶೆ ಇದೆ. ಈ ದೇಶದ ಸಮಸ್ತ ಜನತೆ ಬಹುಮತವನ್ನು ಕೊಡುವುದರ ಮುಖಾಂತರ, ಆಶೀರ್ವಾದವನ್ನು ಮಾಡುವುದರ ಮುಖಾಂತರ ನರೇಂದ್ರ ಮೋದಿ ಅವರನ್ನು 2ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಿಂದ ನರೇಂದ್ರ ಮೋದಿ ಅವರಿಗೆ ಬೆಂಗಾವಲಾಗಿ ನಿಲ್ಲಬೇಕು, ಬೆಂಬಲವಾಗಿ ನಿಲ್ಲಬೇಕು. ನಮ್ಮ ಜಿಲ್ಲೆಯ ಅತಿ ಹೆಚ್ಚು ಮತದಾರ ಬಂಧು ನರೇಂದ್ರ ಮೋದಿ ಅವರ ತಾವರೆ ಗುರುತಿಗೆ ಮತವನ್ನು ಮಾಡುವುದರ ಮುಖಾಂತರ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, 2019ರ ಈ ಚುನಾವಣೆಯಲ್ಲಿ ಇತಿಹಾಸ ನಿರ್ಮಾಣದ ಕಾರ್ಯ ಆಗಿದೆ. 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದರು, ಭಾರತವನ್ನು ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನೆ. 2019ರಲ್ಲಿ ಕಾಂಗ್ರೆಸ್ ಮುಕ್ತ ಭಾರತ ಆಗಿದೆ, ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗಿದೆ, ಕಾಂಗ್ರೆಸ್ ಮುಕ್ತ ದಕ್ಷಿಣ ಕನ್ನಡ ಜಿಲ್ಲೆ ಆಗಿದೆ. ನಮ್ಮ ಇತಿಹಾಸದ ನಿರ್ಮಾಣದ ಕಾರ್ಯ ಆಗಿದೆ. 2,75,000 ಮತಗಳ ಅಂತರದಿಂದ ಭಾರತೀಯ ಜನತಾ ಪಾರ್ಟಿಯ ತಾವರಿಗೆ ಜನ ಆಶೀರ್ವಾದವನ್ನು ನೀಡಿದ್ದಾರೆ. ನರೇಂದ್ರ ಮೋದಿಗೆ ಅತಿ ಹೆಚ್ಚು ಲೀಡನ್ನು ತಂದುಕೊಡುವಂಥ ಕೆಲಸವನ್ನ ಲೋಕಸಭಾ ಸದಸ್ಯನ ನಿಮಿತ್ತ ನನ್ನ ಮುಖಾಂತರವಾಗಿ ಮಾಡಿದ್ದಾರೆ. ಇಲ್ಲಿಯ ಎಲ್ಲ ಮತದಾರ ಬಂಧುಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಮಂಗಳೂರು ಕ್ಷೇತ್ರ ಅಂದಾಗ ಕಳೆದ 16 ವರ್ಷಗಳಿಂದ ಮತ ಬ್ಯಾಂಕಿನ ಮುಖಾಂತರವಾಗಿ ಪರಿವರ್ತನೆಗಳಾಗಿದ್ದಾವೆ. ಈ ಬಾರಿ ಮಂಗಳೂರು ಕ್ಷೇತ್ರದಲ್ಲೂ ಇಲ್ಲಿಯ ಮತದಾರ ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಆಶೀರ್ವಾದವನ್ನು ಮಾಡಿ ಇತಿಹಾಸ ನಿರ್ಮಾಣದ ಕಾರ್ಯ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ವಿಶೇಷವಾಗಿ ಸಂತೋಷ್ ರೈ ಅವರ ಅಧ್ಯಕ್ಷ ಸ್ಥಾನದಲ್ಲಿ, ಚಂದ್ರಶೇಖರ್ ಉಚ್ಚಿಲ್ ಅವರ ಸಂಚಾಲಕತ್ವದಲ್ಲಿ ಪಕ್ಷದ ಇಡೀ ಕ್ಷೇತ್ರದ ಟೀಮ್, ಮತಗಟ್ಟೆಯ ಟೀಮಿನವರೆಗೆ ಒಂದಾಗಿ ಕೆಲಸ ಮಾಡಿ 3 ತಿಂಗಳ ಕಾಲ ರಕ್ತವನ್ನು ಬೆವರು ಮಾಡಿ ಭಾರತೀಯ ಜನತಾ ಪಾರ್ಟಿಯ ತಾವರೆಯನ್ನು ಅರಳಿಸುವ ಕೆಲಸವನ್ನ ಮಾಡಿ ಅದ್ಭುತವಾಗಿರ್ತಕ್ಕಂಥ ಮತದರ್ಶನವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಳೆದ 10 ವರ್ಷಗಳಿಂದ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಮತ್ತೊಮ್ಮೆ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವುದಕ್ಕೋಸ್ಕರ ಅವಕಾಶಗಳನ್ನು ನೀಡಿದೆ. ಇಷ್ಟು ಮಾತ್ರ ಹೇಳಬಲ್ಲೆ. 10 ವರ್ಷದಲ್ಲಿ ಮಾಡಿರ್ತಕ್ಕಂಥ ಸಜ್ಜನಿಕೆಯ ರಾಜಕಾರಣ, ಪ್ರಾಮಾಣಿಕವಾಗಿರ್ತಕ್ಕಂಥ ರಾಜಕಾರಣವನ್ನು ಮುಂದುವರಿಸ್ತಾರೆ. ನಿಮ್ಮ ಈ ಜಿಲ್ಲೆಯ ಕೀರ್ತಿಗೆ ಕಳಂಕ ಬಾರದ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ತೇನೆ. ದೇಶದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಭಿವೃದ್ಧಿಯಲ್ಲಿ ನಂಬರ್ 1ನೇ ಸ್ಥಾನಕ್ಕೆ ಬರುವಂತೆ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ಜಿಲ್ಲೆಗೆ ಅನುದಾನಗಳನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮಂಗಳೂರು ಕ್ಷೇತ್ರ ಭಾರತೀಯ ಜನತಾ ಪಾರ್ಟಿಯ ಶಾಸಕತ್ವವನ್ನು ಪಡೆದಿಲ್ಲ. ನಮ್ಮ ಜಿಲ್ಲೆಯ 7 ಶಾಸಕರು ಭಾರತೀಯ ಜನತಾ ಪಾರ್ಟಿಯ ಶಾಸಕರಿದ್ದಾರೆ. ವಿಶ್ವಾಸ ಇದೆ, ಇನ್ನು 2 ತಿಂಗಳಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅನ್ನತಕ್ಕಂಥ ನಂಬಿಕೆಗಳು ನಮ್ಮದು. ಆಗ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯದ ಸಹಕಾರದಿಂದ ಹಿಂದೆಂದೂ ಕಾಣದೇ ಇರತಕ್ಕಂಥ ಶಾಸಕರು ನಮ್ಮದಿಲ್ಲ. ಇದ್ರ ಮುಂದಿನ ಬಾರಿಯ ಶಾಸಕ ನಮ್ಮದಾಗುವ ರೀತಿಯಲ್ಲಿ ಅಭಿವೃದ್ಧಿಯನ್ನು ನಾವು ಮಾಡ್ತೇವೆ. ಸಂತೋಷ್ ರೈ ಅವರ ನೇತೃತ್ವದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಗಳನ್ನು ಮಾಡಿ ನಿಮ್ಮ ಕ್ಷೇತ್ರದ ಕೀರ್ತಿಯನ್ನು ಉಳಿಸ್ತೇವೆ ಅಂತ ಹೇಳ್ತಾ, ಇವತ್ತು ಬೆಳಗಿನಿಂದ ಗ್ರಾಮಗಳಿಗೆ ತೆರಳಿ ಕೋನಾಜೆವರೆಗೆ ವಿಜಯ ಯಾತ್ರೆಯನ್ನು ಮಾಡುವ ಕಾರ್ಯವನ್ನು ಮಾಡಿದೆ. ಈ ವಿಜಯ ಯಾತ್ರೆ ಇದು ನರೇಂದ್ರ ಮೋದಿ ಅವರ ವಿಜಯ ಯಾತ್ರೆ ಅಲ್ಲ. ಈ ವಿಜಯ ಯಾತ್ರೆ ನಳಿನ್ ಕುಮಾರ್ ವಿಜಯ ಯಾತ್ರೆ ಅಲ್ಲ. ಈ ವಿಜಯ ಯಾತ್ರೆ ಕಾರ್ಯಕರ್ತರ ವಿಜಯ ಯಾತ್ರೆ. ಇದು ಕಾರ್ಯಕರ್ತರ ಪ್ರೇರಣೆ, ಉತ್ಸಾಹಕ್ಕೆ ಮಣಿದು ಇವತ್ತು ನಾವು ಯಾತ್ರೆಯನ್ನು ಮಾಡಿದ್ದೇವೆ. ಅದಕ್ಕೋಸ್ಕರ ತೆರೆದ ಜೀಪಿನಲ್ಲಿ ನಾವು ಕೂತ್ಕೊಳ್ಳಿಲ್ಲ, ಕಾರ್ಯಕರ್ತರನ್ನು ನಿಲ್ಲಿಸಿ ಅದರಲ್ಲಿ ಮೆರವಣಿಗೆಯನ್ನು ಮಾಡಿದ್ದೇವೆ. ಹಾಗಾಗಿ ಗ್ರಾಮಗಳಲ್ಲಿ ನಾವು ಬಂದಾಗ ಸ್ವಾಗತ ಮಾಡಿರ್ತಕ್ಕಂಥ ಮಹನೀಯರು, ಗ್ರಾಮಗಳಲ್ಲಿ ನಮಗೆ ಹಾರಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ತಾವರೆಗೆ ಆಶೀರ್ವಾದವನ್ನು ಮಾಡಿರ್ತಕ್ಕಂಥ ಜನತೆ ಬಂದಾಗ ನಮಗೆ ಕೈ ಎತ್ತಿ ನಿಮ್ಮ ಜೊತೆ ನಾವಿದ್ದೇವೆ ಅನ್ನತಕ್ಕಂಥ ಸಂಕೇತವನ್ನು ಕೊಂಡಿರ್ತಕ್ಕಂಥ ಮತದಾರ, ನಮ್ಮ ಜೊತೆ ಬೆಳಗಿನಿಂದ ಸಂಜೆವರೆಗೆ ಕುಣಿದು ಕುಪ್ಪಳಿಸಿರ್ತಕ್ಕಂಥ ಕಾರ್ಯಕರ್ತ ದೇವರುಗಳು, ನಿಮಗೆಲ್ಲರಿಗೂ ನಾವು ಋಣಿಯಾಗಿದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬಹಳ ವಿಶಿಷ್ಟವಾಗಿರ್ತಕ್ಕಂಥ ವಿಜಯ ಯಾತ್ರೆ ಇವತ್ತು ನಡೆದಿದೆ. ಈ ವಿಜಯ ಯಾತ್ರೆ ಇವತ್ತಿಗೆ ಮುಗಿಯದೆ ಮುಂದಿನ ವಿಧಾನಸಭೆಯಲ್ಲೂ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ವಿಜಯ ಯಾತ್ರೆ ಕಾರ್ಯಕರ್ತ ಮಾಡತಕ್ಕಂಥ ರೀತಿಯಲ್ಲಿ ನಮ್ಮ ಕಾರ್ಯ ಮುಂದುವರಿಕೆ ಅಂತ ಹೇಳ್ತಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅಂತ ಹೇಳ್ತಾರೆ. ಬೆಳಗಿನಿಂದ ಇಡೀ ಪಕ್ಷದ ಟೀಮ್ ನಮ್ಮ ಜೊತೆ ಕೆಲಸವನ್ನು ಮಾಡಿದೆ. ಉಚ್ಚಿಲ್ ಇರ್ಬೋದು, ಮೋಹನ್ ರಾಜ್ ಇರ್ಬೋದು, ಯಶವಂತ್ ಇರ್ಬೋದು, ಚಂದ್ರಹಾಸ್ ಇರ್ಬೋದು, ರವೀಂದ್ರ ರೈ ಅವರು, ಇಡೀ ಟೀಮ್, ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಧನಲಕ್ಷ್ಮಿ ಇರ್ಬೋದು, ತಾಲೂಕ್ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಸದಸ್ಯರು, ತಮ್ಮ ಸಂಜೀವಣ್ಣ ಇರ್ಬೋದು, ಇಡೀ ಟೀಮ್ ಬೆಳಗಿನಿಂದ ಕೋನಾಜೆ ಜಿಲ್ಲಾ ಪಂಚಾಯತ್ ಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು
ಕರುನಾಡು ಜಿಲ್ಲಾ ಶಕ್ತಿ ಕೇಂದ್ರದ ಅಧ್ಯಕ್ಷರುಗಳ ನೇತೃತ್ವ 2 ತಂಡಗಳು ಗ್ರಾಮಗಳನ್ನು ಗುರುತಿಸಿ ಅದ್ಭುತವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದರೆ ಆ ಇಡೀ ಟೀಮ್ಗಳಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬೆಳಗಿನಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ದೇವರುಗಳಿಗೆ, ಇಲ್ಲಿ ಇವತ್ತು ಕೋನಾಜೆಯಲ್ಲಿ ಸಮಾರೋಪದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮತದಾರ ಮತ್ತು ಕಾರ್ಯಕರ್ತ ದೇವರುಗಳಿಗೆ ನನ್ನ ಪ್ರಣಾಮಗಳನ್ನು ಅರ್ಪಿಸ್ತೇನೆ. ನಿಮ್ಮ ಜೊತೆ ಖಂಡಿತವಾಗಿ ವಿಶ್ವಾಸದಿಂದ 5 ವರ್ಷಗಳ ಪ್ರಾಮಾಣಿಕ ರಾಜಕಾರಣವನ್ನು ಮಾಡ್ತೇವೆ. ಜಗದ್ವಂದ್ಯ ಭಾರತ ನಿರ್ಮಾಣ ನರೇಂದ್ರ ಮೋದಿ ಅವರ ಕನಸು ನನಸಾಗುವ ಈ 5 ವರ್ಷದಲ್ಲಿ ನಿಮ್ಮೆಲ್ಲರ ಈ ಕಾರ್ಯ ಜಗದ್ವಂದ್ಯ ಭಾರತದ ಕಾರ್ಯಕ್ಕೆ ಕೊಡುಗೆ ಆಗಿದೆ ಅಂತ ಹೇಳ್ತಾ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ವಿಶಿಷ್ಟವಾಗಿರ್ತಕ್ಕಂಥ ಈ ಯಾತ್ರೆಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು ಪೊಲೀಸ್ ಅಧಿಕಾರಿಗಳು, ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಟು ಸಂಪೂರ್ಣ ನಮ್ಮ ಜೊತೆ ಕೈ ಜೋಡಿಸಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಿದ್ದಾರೆ. ಇಡೀ ಪೊಲೀಸ್ ಇಲಾಖೆಗೆ, ನನ್ನ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪತ್ರಕರ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಎಲ್ಲ ಯಾತ್ರೆಗಳು ಕಳೆದ 10 ವರ್ಷಗಳಲ್ಲಿ ನಿರ್ವಿಘ್ನವಾಗಿ ನಡೆಯುವುದಕ್ಕೆ ನನ್ನ ಮಾಧ್ಯಮ ಮಿತ್ರರುಗಳ ಸಹಕಾರಗಳಿದ್ದಾವೆ. ತಪ್ಪಿದಾಗ ತಿದ್ದಿದ್ದಾರೆ, ಎಡವಿದಾಗ ಎಚ್ಚರಿಸಿದ್ದಾರೆ, ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ಎಲ್ಲ ಮಾಧ್ಯಮ ಬಂಧುಗಳಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ಬಂದಿರತಕ್ಕಂಥ ಸಹಕಾರ ಕೊಟ್ಟಿರ್ತಕ್ಕಂಥ, ದಾರಿಯಲ್ಲಿ ಬಂದಾಗ ಪಾನೀಯಗಳನ್ನು ಕೊಟ್ಟಿರ್ತಕ್ಕಂಥ, ನಮ್ಮನ್ನು ಸ್ವಾಗತ ಮಾಡಿ ಚಹಾ ತಿಂಡಿಗಳನ್ನು ಕೊಟ್ಟಿರ್ತಕ್ಕಂಥ, ಅನ್ನ ಉಪಚಾರಗಳನ್ನು ಮಾಡಿ ನಮ್ಮ ಕಾರ್ಯಕರ್ತರ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಕೃತಜ್ಞತೆಯನ್ನು ಒಬ್ಬ ಸಂಸದನಾಗಿ ನಾನು ಅರ್ಪಿಸ್ತಾ, ಈ ಯಾತ್ರೆ ಇದು ಕಾರ್ಯಕರ್ತರ ಯಾತ್ರೆ, ಕಾರ್ಯಕರ್ತರ ವಿಜಯಿ ಯಾತ್ರೆ, ಕಾರ್ಯಕರ್ತರ ಉತ್ಸಾಹದ ಯಾತ್ರೆ, ಕಾರ್ಯಕರ್ತರ ಪ್ರೇರಣೆ ಯಾತ್ರೆ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಯಾತ್ರೆ ಅಂತ ಹೇಳ್ತಾ ನಿಮಗೆ ಶುಭವನ್ನು ಈ ಕೆಲಸದಲ್ಲಿ ಭಾಗವಹಿಸಿದಂತ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು, ನಮ್ಮ ಮಾನ್ಯ ಸಂಸದರು, ಹಾಗೆ ಇಲ್ಲಿ ಸೇರಿದಂತ ಎಲ್ಲ ನಮಗೆ ಸಹಕರಿಸಿದಂತ ಆರಕ್ಷಕ ಠಾಣೆಯ ಸಿಬ್ಬಂದಿಗಳಿಗೂ ಮಾಧ್ಯಮ ಸಿಬ್ಬಂದಿಗಳಿಗೂ ಎಲ್ರಿಗೂ ಧನ್ಯವಾದ ಹೇಳುತ್ತಾ Manoj. ಒಟ್ಟು ಕೇಳಲಿಕ್ಕೆ ರೋಡು ರೋಡ್ ಆಯ್ತಾ, ನಮ್ಮ ತಾತನಸ್ತಿಯನ್ನೇ ನಿಂಗೆ ಬರ್ದೆ ಕೊಡ್ತೀನಿ. ಎಲ್ಲಿದೆಯಪ್ಪ ನಿಕ್ಕೆ? ಓ ಎಲ್ಲಿದೆ? ನಿಮ್ಮ ಕಷ್ಟ ಕೇಳಬಿಟ್ಟು ನಾನು ಹಂಗೆ ನಿಂತೇನೆ, ನಿಮ್ಮ ಗೋಳ್ ಕೇಳದೆ ನಮ್ಮ ತಾತ ಆಸ್ತಿ ಮಾಡ್ತೇನೆ.